ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ದೀಪ ಅವರ ಸ್ವಂತ ತಮ್ಮ ಭರತ್ ಅಂದರೆ ನನಗೆ ಮೈದುನ ಆಗಬೇಕು. ಇವ್ರ ಮದುವೆ ಏನೋ ಆಯಿತು ಗೋವಾದಲ್ಲಿ. ಏನೆಲ್ಲ ಈವೆಂಟ್ಸ್ ಇತ್ತು ಒಂದು ಕ್ವಿಕ್ಕಾಗಿ ರೀಕ್ಯಾಪ್ ನೋಡ್ಕೊಂಡು ಬರೋಣ. ಶುರು ಮಾಡಿರೋದು ಹಸೆಶಾಸ್ತ್ರದಿಂದ. ಅದಾದಮೇಲೆ ಅದೇ ದಿನ ರಾತ್ರಿ ಪಂಜಾಬಿ ಸ್ಟೈಲ್ ಮೆಹಂದಿ ನೈಟ್ ಇತ್ತು. ಈ ದಿನದಂದು ಫ್ಯಾಮಿಲಿ ಅವರೆಲ್ಲ ಭರ್ಜರಿ ಡ್ಯಾನ್ಸ್ ಮಾಡಿದ್ವಿ. ಮರುದಿನ ಬೆಳಗ್ಗೆ ಏನಿತ್ತು, ಎಂಗೇಜ್ಮೆಂಟ್ ಇತ್ತು. ಎಂಗೇಜ್ಮೆಂಟ್ ಆದಮೇಲೆ ಹಳದಿ ಆಯಿತು. ಫನ್ ಹಳದಿ ಸೆಷನ್ ಆದಮೇಲೆ ರಾತ್ರಿಗೆ ಕನ್ನಡ ಬಾಲಿವುಡ್ ಸಂಗೀತ್ ನೈಟ್ ಆಯಿತು. ಅದರ ನೆಕ್ಸ್ಟ್ ಡೇ ಬ್ಯಾಕ್ ಟು ಬ್ಯಾಕ್ ಕನ್ನಡ ವೆಡ್ಡಿಂಗ್ ಆಯಿತು. ಸಂಜೆ ಹೊತ್ತಿಗೆ ಪಂಜಾಬಿ ಸ್ಟೈಲ್ ಬೀಚ್ ವೆಡ್ಡಿಂಗ್ ಆಯಿತು. ರಾತ್ರಿಗೆ ರಿಸೆಪ್ಷನ್ ಕೂಡ ಆಯಿತು. ಇಷ್ಟೆಲ್ಲ ಫಂಕ್ಷನ್ 3 ದಿನ ಬ್ಯಾಕ್ ಟು ಬ್ಯಾಕ್ ಆಗಬೇಕಾದ್ರೆ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ಕೊಳ್ಳಿ, ಸುಸ್ತಾಗಿರ್ತೀವಿ. ಸೊ ಹಾಗಾಗಿ ಇದೆಲ್ಲ ಆದಮೇಲೆ ಇದೀಗ ಫ್ಯಾಮಿಲಿಯವರು ನಾವು ಸೇರಿ ಮುಂದಿನ ಪ್ಲ್ಯಾನ್ ಏನು ನಡೆಯುತ್ತೆ ಇದನ್ನು ನಿಮಗೆ ತಿಳಿಸ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗುಡ್ ಮಾರ್ನಿಂಗ್. ಸೊ ಫೈನಲಿ ಒಂದು ಸ್ವಲ್ಪ ಆದರೂ ಎನರ್ಜಿ ಬಂದಿದೆ. ಲೈಕ್ ಡೆಡ್ ಟಯರ್ಡ್, ಝೀರೋ ಎನರ್ಜಿ ಆ್ಯಂಡ್ ಥ್ರೋಟ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಬ್ರೇಕ್ಫಾಸ್ಟ್ ವಿ ಲೀವಿಂಗ್. ಇವತ್ತು ಫೈನಲಿ ನಾವು ಹೊರಡ್ತಾ ಇದ್ದೀವಿ ನಮ್ಮ ಬೆಂಗಳೂರಿಗೆ. ಎಲ್ಲ ಚೆನ್ನಾಗಾಯಿತು, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲುಕ್ ಆ್ಯಟ್ ದಿಸ್ ಒನ್ ಲಾಸ್ಟ್ ಟೈಮ್. ಬಾಯ್. ನಾನು ದೀಪು ನಿನ್ನೆ ಎಷ್ಟು ಗಂಟೆ ತನಕ ಪ್ಯಾಕಿಂಗ್ ಮಾಡ್ತಾ ಇದ್ವಿ? 2:30 ತನಕ ನಾನು ನಿದ್ದೆ ಕಣ್ಣಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಪ್ಯಾಕಿಂಗ್ ಮುಗಿಸಿ ಇವತ್ತು ಆರಾಮದಲ್ಲಿ ಎದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಹಾಗೆ ಆಯಿತು, ನೋಡೋಣ. ಬಾಯ್ ಬಾಯ್. ಇದೀಗ ಚೆಕ್ಔಟ್ ಟೈಮ್. ಝೀರೋ ಎನರ್ಜಿ ಇತ್ತು ನಮ್ಮಲ್ಲಿ. ಎಲ್ಲ ಲಗೇಜ್ನ ವೇ ಮಾಡ್ತಾ ಇದ್ದೀವಿ. ಎಷ್ಟೆಷ್ಟು ಲಗೇಜ್ ಇದೆ. ಇನ್ಫ್ಯಾಕ್ಟ್ ಕೆಲವೊಂದು ಕಾರಲ್ಲಿ ಕಳ್ಸೋಣ, ಕೆಲವೊಂದು ನಮ್ಮ ಜೊತೆ ಫ್ಲೈಟಲ್ಲಿ ಬರಬೇಕು. ಎಲ್ಲ ವೇ ಮಾಡಿ ಚೆಕ್ ಮಾಡಿ ಚೆಕ್ಔಟ್ ಆಗಿ ಬಿಲ್ ಎಲ್ಲ ಪೇಮೆಂಟ್ ಆದಮೇಲೆ ನಾವು ಹೊರಟ್ವಿ ಆ ಹೋಟೆಲಿಂದ. ಇನ್ಫ್ಯಾಕ್ಟ್ ನಾನು ರೆಸಾರ್ಟಿಂದ ಹುಡುಗಿ ಮನೆಗೆ. ಇಲ್ಲೇನಾಗುತ್ತೆ ಬನ್ನಿ ತಿಳಿಸ್ತೀನಿ. ಫಸ್ಟ್ ಟೈಮ್ ಇವ್ರ ಸಂಪ್ರದಾಯ ಪ್ರಕಾರ ಮದುವೆ ಎಲ್ಲ ಆದಮೇಲೆ ಹುಡುಗಿ ಮನೆಗೆ ಬರಬೇಕು. ಅವರು ಪ್ರೀತಿಯಿಂದ ಊಟ ಹಾಕ್ತಾರೆ ನಮಗೆ. ಅದಾದಮೇಲೆ ಫನ್ ಗೇಮ್ಸ್ ನಡೀತು ಮನೆಯಲ್ಲಿ. ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹುಡುಗ ಹುಡುಗಿ ಸೇರಿಬಿಟ್ಟು ಉಂಗ್ರನ ಹುಡುಕ್ಬೇಕು. ಸೊ ಇಲ್ಲಿ ಕಾನ್ಸೆಪ್ಟ್ ಏನು ಅಂದರೆ, ಯಾರಿಗೆ ಸಿಗುತ್ತೆ ಅದು ಅವರು ಡಾಮಿನೇಟಿಂಗ್ ಆಗಿರ್ತಾರೆ ಅಂತ. ಇಬ್ರಿಗೂ ಈಕ್ವಲ್ ಆಗಿ ಸಿಕ್ಕಿದ್ರೆ ಓಕೆ, ಈಕ್ವಲ್ ಆಗಿ ಅಡ್ಜಸ್ಟ್ ಮಾಡಿಕೊಂಡು ಒಬ್ರದೊಬ್ರು ಕೇಳ್ಕೊಂಡು ಹೋಗ್ತಾರೆ ಅಂತ. ಅದಾದಮೇಲೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ನಮ್ಮ ಹುಡುಗ ಗೊತ್ತಾ, ಹುಡುಗಿ ಕೈಯಲ್ಲಿ ಹುಡುಗನ ಹೆಸರನ್ನ ಹುಡುಕ್ಬೇಕು. ಅದು ಅವರು ತುಂಬಾ ಯೋಚನೆ ಮಾಡಿಕೊಂಡು ಸ್ಮಾರ್ಟ್ ರೀತಿಯಲ್ಲಿ ಬರ್ಕೊಂಡಿರ್ತಾರೆ. ಅದನ್ನು ಹುಡ್ಕೋದಕ್ಕೆ ಎಷ್ಟು ಕಷ್ಟ. ಮೊದಲೇ ಹುಡುಗರಿಗೆ ಮೆಹಂದಿ ಡಿಸೈನ್ಸ್ ಅರ್ಥ ಆಗಲ್ಲ, ಅದ್ರ ಮೇಲೆ ಹೆಸರು ಹುಡುಕ್ಬೇಕು. ಬಟ್ ಹುಡುಕಿರ್ಬೋದಾ ಇಲ್ವಾ ಹೆಸರನ್ನ? ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಓಕೆ, ಅಲ್ಲಿಂದ ಪ್ರೀತಿಯಿಂದ ಅವ್ರ ಮನೆಯವ್ರ ಹತ್ರ ಎಲ್ಲ ಮಾತಾಡಿಸಿ, ಅವ್ರ ಅಜ್ಜಿ, ಇದು ನಮ್ಮ ತಾತ ಇದ್ದಾರಲ್ಲ ಅದೇ ರೀತಿ ಅವ್ರ ಅಜ್ಜಿ, ಅವ್ರಿಗೆ ಬೇಜಾರು ಮೊಮ್ಮಗಳಲ್ವ ಹೇಗಿದ್ರು. ಸೊ ಎಲ್ಲ ಮುಗಿಸಿ ಮಾತಾಡಿ ನಾವು ನಮ್ಮ ಬೆಂಗಳೂರು ಏರ್ಪೋರ್ಟ್ಗೆ ಪಯಣ ಶುರು ಮಾಡ್ಕೊಂಡ್ವಿ. ಎಲ್ಲೋಗ್ತಾ ಇದ್ದೀವಿ? ಬೆಂಗಳೂರು ಗೊತ್ತಾಯ್ತೀವಿ. ಏರೋಪ್ಲೇನ್ ಅಲ್ಲ, ಪ್ಲೈನು. ಪ್ಲೇನ್ ಅಲ್ಲಿ ಹೋಗ್ತಾ ಇದ್ದೀರಾ? ಏರೋಪ್ಲೇನ್ ಅಲ್ಲ, ಪ್ಲೈನ್ ಅಲ್ಲಿ ಗೊತ್ತಾಗತ್ತೆ. ಓ ನೋಡಿ, ಅವರು ಗೊತ್ತು. ಜಾಸ್ತಿ ಜನ ಇರಲಿಲ್ಲ ಈ ಫ್ಲೈಟಲ್ಲಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡ್ತಾ ಇದ್ದೀರಾ ಹಾಗೆ. ಆ್ಯಂಡ್ ದಿ ವೆರಿ ಎಕ್ಸೈಟೆಡ್ ಗ್ರೂಮ್. ನಾವು ಹೊರಟಿದ್ದು ಸನ್ಸೆಟ್ ಟೈಮ್ ಗೊತ್ತಾ. ಏನು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಇತ್ತು ಗೊತ್ತಾ. ತಾತನ್ನ ವಿಂಡೋ ಸೈಡ್ ಕೂರಿಸ್ದೆ, ನೀವು ನೋಡಿ ಇತ್ತು ಸೂಪರ್ ಆಗಿರುತ್ತೆ ವ್ಯೂ ಅಂತ. ಫೈನಲಿ ನಮ್ಮ ಗೌಡ್ರ ಕುಟುಂಬ ಕಂಪ್ಲೀಟ್ ಆಗಿ ಬೆಂಗಳೂರಲ್ಲಿ ಇದ್ದೀವಿ ನಾವು. ನಮ್ಮ ಹೊಸ ಸೊಸೆ ನನ್ನ ಜೊತೆಗೆ, ಅಂದರೆ ನನ್ನ ತಂಗಿ ಆಗಬೇಕು, ಇಲ್ಲಿದ್ದಾರೆ. ವೆಲ್ಕಮ್ ಟು ನಮ್ಮ ಬೆಂಗಳೂರು.
ಸೊ ಇದೀಗ ನಮ್ಮ ಸೊಸೆನ ನಾವು ಮನೆ ಒಳಗಡೆ ತುಂಬಿಸ್ಕೊಂಡು ಅದಾದ್ಮೇಲೆ ನಾವು ಹಾಸನಲ್ಲಿ ನಮ್ಮ ಬೀಗ್ರೂಟ ಮಾಡಿಸ್ಬೇಕು, ಅವ್ರಿಗೂ ತೋರಿಸ್ಬೇಕು ನಮ್ಮ ಕಡೆ ಏನಿರುತ್ತೆ ಹೇಗಿರುತ್ತೆ ಅಂತ. ಫೈನಲಿ ಸುಸ್ತಾಗಿದ್ದೀವಿ, ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ. ಆರ್ ಯು ರೆಡಿ? ಇಲ್ಲಿ ಬಂತು ಮೇನ್ ಥಿಂಗ್ ನೋಡಿ, ಹುಡುಗಿನ ಯಾವ ರೀತಿ ಸ್ವಾಗತ ಮಾಡಬೇಕು ಅದೇ ರೀತಿ ಎಲ್ಲ ವ್ಯವಸ್ಥೆ ಆಗಿದೆ. ನಮ್ಮ ನೇಬರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು, ಬಿಕಾಸ್ ನಾವು ಯಾರೂ ಇರಲಿಲ್ಲ ಮನೆಯಲ್ಲಿ. ಅವರು ಇದನ್ನು ನಮಗೋಸ್ಕರ ಪ್ರೀತಿಯಿಂದ ರೆಡಿ ಮಾಡಿದ್ದಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಗ್ರ್ಯಾಂಡ್ ಕಿಕ್ ಕೊಡೋದಕ್ಕೆ ನಮ್ಮ ಹುಡುಗಿ ಅಂತೂ ರೆಡಿ. ಅದಾದ ಮೇಲೆ ಪೂಜೆ ಮಾಡಬೇಕು. ಹುಡುಗ ಹುಡುಗಿ ಸೇರಿಬಿಟ್ಟು ಮೊದಲನೇ ಸತಿಗೆ ಸೊಸೆ ಮನೆಗೆ ಬಂದಿದ್ದಾರೆ, ಅವ್ರ ಕೈಯಿಂದನೇ ಪೂಜೆ ಆಗಬೇಕು. ಮನೆಗೆ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು, ಸಂಸಾರ ಚೆನ್ನಾಗಾಗಬೇಕು, ಈ ಥರದ್ದೆಲ್ಲ ಪೂಜೆ ಮಾಡಬೇಕಲ್ವಾ. ಸೊ ಹುಡುಗ ಹುಡುಗಿ ಸೇರಿ ಪೂಜೆ ಆಯಿತು. ಅದಾದ ಮೇಲೆ ನಮ್ಮ ನೇಬರ್ ಇದ್ರಲ್ಲ, ಅವ್ರು ಬಂದು ಅವ್ರ ಕಡೆಯಿಂದ ಒಂದು ಗಿಫ್ಟ್ ಕೊಟ್ಟರು ಹುಡುಗ ಹುಡುಗಿಗೆ. ಎನಿವೇಸ್ ಇದಾಗಿತ್ತು ನಾವು ಗೋವಾದಿಂದ ಮದುವೆ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಾಗ ಏನೆಲ್ಲ ಮಾಡಿದ್ವಿ ಅಂತ. ನಂದಲೆಸ್ ವಿಡಿಯೋ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಒಂದು ಫೈನಲ್ ಇವೆಂಟ್ ಇದೆ, ಜಬರ್ದಸ್ತಾಗಿ ನಮ್ಮ ಹಾಸನಲ್ಲಿ ಬಿಡ್ತೀವ. ಆ ಇವೆಂಟ್ನ ಮಿಸ್ ಮಾಡ್ದೆ ನೋಡಿ, ಓಕೆನಾ? ಎನಿವೇಸ್ ಐ ಹೋಪ್ ಈ ಒಂದು ವೆಡ್ಡಿಂಗ್ ಸೀರೀಸ್ ಇಷ್ಟವಾಗಿರುತ್ತೆ. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ. ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್, ಡೋಂಟ್ ಫರ್ಗೆಟ್. ಓಕೆ, ಬಾಯ್.